ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಚಿಕನ್ ಕೀಮಾ ರೈಸ್. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಚಿಕನ್, ಬಾಸುಮತಿ ಅಕ್ಕಿ, ಈರುಳ್ಳಿ, ಬೆಳ್ಳುಳ್ಳಿ, ಏಲಕ್ಕಿ, ಕರಿಮೆಣಸು, ಬೇ ಲೀಫ್, ಮೆಣಸಿನ ಹುಡಿ, ಕೊತ್ತಂಬರಿ ಸೊಪ್ಪು, ಲವಂಗ, ಬ್ರೌನ್ ಆನಿಯನ್, ಮೊಟ್ಟೆ, ಗರಂ ಮಸಾಲ ಹುಡಿ, ಕಾಯಿ ಮೆಣಸು, ಶುಂಠಿ, ಅರಶಿನ ಹುಡಿ, ಲಿಂಬೆ. ಒಂದು ಪಾತ್ರೆಗೆ 2 ಚಮಚದಷ್ಟು ತುಪ್ಪವನ್ನು ಹಾಕೋಣ. ಅದಕ್ಕೆ 2 ಚಮಚ ಎಣ್ಣೆ ಹಾಕೋಣ. ಈಗ ಅದಕ್ಕೆ ಹಾಕೋಣ ಬೇ ಲೀಫ್, ಏಲಕ್ಕಿ, ಲವಂಗ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಈರುಳ್ಳಿ ಕೆಂಪಾಗುವವರೆಗೂ ಅದನ್ನು ಹುರಿಯಬೇಕು. ಕರಿಮೆಣಸಿನ ಹುಡಿ, ಮೆಣಸಿನ ಹುಡಿ, ಗರಂ ಮಸಾಲ ಹುಡಿ, ಇದನ್ನೆಲ್ಲ ಎಣ್ಣೆಯಲ್ಲಿ ಸರಿಯಾಗಿ ಹುರಿಯಬೇಕು. ಈಗ ಹಾಕೋಣ ಕಾಯಿ ಮೆಣಸು. ಈಗ ತೊಳೆದಿಟ್ಟಿರುವ ಬಾಸುಮತಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಅರ್ಧ ಗಂಟೆ ಕಾಲ ನೆನೆಸಿಡಬೇಕು. ಈಗ ನೀರು ಹಾಕೋಣ. ನೀರು ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟು ಹಾಕಿದರೆ ಸಾಕು, ಜಾಸ್ತಿ ಹಾಕುವುದು ಬೇಡ. ಈಗ ಅದಕ್ಕೆ ಉಪ್ಪು ಹಾಕೋಣ. ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿದರೆ ಸಾಕು. ಈಗ ಕುದಿ ಬಂದಿದೆ. ಲಿಡ್ಡನ್ನು ಮುಚ್ಚಿ ಸ್ಲೋ ಫ್ಲೇಮಲ್ಲಿ ಬೇಯಿಸಬೇಕು. ಒಂದು ಮಿಕ್ಸಿ ಜಾರಿಗೆ ಚಿಕನ್ ಅನ್ನು ಹಾಕೋಣ. ಕಾಯಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಬ್ರೌನ್ ಆನಿಯನ್, ಗರಂ ಮಸಾಲ ಹುಡಿ, ಮೆಣಸಿನ ಹುಡಿ, ಕರಿಮೆಣಸಿನ ಹುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಅರಶಿನ ಹುಡಿ. ಈಗ ಅದನ್ನು ಮಿಕ್ಸಿ ಮಾಡೋಣ. ಮಿಕ್ಸಿ ಮಾಡಿ ಆಗಿದೆ. ಈಗ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಒಂದು ಮೊಟ್ಟೆಯನ್ನು ಬೀಟ್ ಮಾಡೋಣ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾಯಲಿಡೋಣ. ಈಗ ಕೀಮಾ ಉಂಡೆಯನ್ನು ಮಾಡಿ ಮೊಟ್ಟೆಯಲ್ಲಿ ಡಿಪ್ ಮಾಡಿ ಅದನ್ನು ಕಾಯಲು ಹಾಕೋಣ. ಈಗ ಕಾದಿರುವ ಪ್ಯಾನಲ್ಲಿ ಅದನ್ನು ಫ್ರೈ ಮಾಡೋಣ. ಈಗ ಒಂದು ಸೈಡ್ ಫ್ರೈ ಆಗಿದೆ. ಇನ್ನೊಂದು ಸೈಡಿಗೆ ಮಗುಚಿ ಹಾಕೋಣ. ಚಿಕನ್ ಕೀಮಾ ಫ್ರೈ ಆಗಿದೆ. ಈಗ ಅದನ್ನು ಪ್ಲೇಟಿಗೆ ತೆಗೆಯೋಣ. ಈಗ ಅನ್ನ ಬೆಂದಿದೆ. ಅದಕ್ಕೆ ನಿಂಬೆಹಣ್ಣನ್ನು ಹಾಕೋಣ. ಈಗ ಅದಕ್ಕೆ ಕೀಮಾವನ್ನು ಹಾಕೋಣ.
ಕೀಮಾ ಹಾಕಿ ಅನ್ನವನ್ನು ಕೀಮಾದೊಟ್ಟಿಗೆ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಲಿಡ್ ಮುಚ್ಚಿ 2 ನಿಮಿಷ ಬೇಯಲು ಬಿಡೋಣ. ಈಗ ಅನ್ನ ಬೆಂದಿದೆ. ಚಿಕನ್ ಕೀಮಾ ರೈಸ್ ರೆಡಿಯಾಗಿದೆ. ಈಗ ಅದನ್ನು ಪ್ಲೇಟಿಗೆ ಹಾಕೋಣ. ಚಿಕನ್ ಕೀಮಾ ರೈಸ್ ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.